ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪೊಟ್ಯಾಟೊ ಚಿಪ್ಸ್ ಅಥವಾ ಆಲೂಗಡ್ಡೆಯಿಂದ ಚಿಪ್ಸ್ ಮಾಡೋದನ್ನು ಹೇಗೆ ಅಂತ ಹೇಳಿ ನೋಡುವ. ಮೊದಲಿಗೆ ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೇನೆ. ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ಮತ್ತು ಅದರದ್ದು ಸ್ಕಿನ್ನ ತೆಗಿಬೇಕು. ತೆಗೆದಾದ ನಂತರ ಚಿಪ್ಸ್ ಮಾಡುವ ಸ್ಲೈಸರಲ್ಲಿ ಅದನ್ನು ಸ್ಲೈಸ್ ಮಾಡಬೇಕು. ನೋಡಿ, ಈ ಥರ ತುಂಬ ಈಸಿಯಾಗಿದೆ ರೆಸಿಪಿ. ಒಮ್ಮೆ ಟ್ರೈ ಮಾಡಿ, ಸ್ನ್ಯಾಕ್ಸಿಗೆಲ್ಲ ಒಳ್ಳೆಯದು. ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿದ್ದನ್ನು ನೋಡಿ. ಈ ಥರ ಮಾಡಬೇಕು. ನೋಡಿ, ಈ ಥರ ಸ್ಲೈಸ್ ಆಗಬೇಕು. ತುಂಬ ತೆಳು ಕೂಡ ಇರಬಾರ್ದು, ದಪ್ಪ ಕೂಡ ಇರಬಾರ್ದು. ನಾನು ಇಲ್ಲಿ 3 ಆಲೂಗಡ್ಡೆಯಿಂದ ನನಗೆ ಇಷ್ಟು ಚಿಪ್ಸಿಗೆ ಬೇಕಾಗುವಂಥದ್ದು ಸಿಕ್ಕಿದೆ. ನೀವು ಎಷ್ಟು ಕೂಡ ಮಾಡ್ಬೋದು. ನೋಡಿ, ಈ ಥರ ನಾವು ಅಂಗಡಿಯಿಂದ ತರುವುದಕ್ಕಿಂತ ಮನೆಯಲ್ಲೇ ಮಾಡೋದು ಒಳ್ಳೆಯದು. ಇದನ್ನು ಇನ್ನು ವಾಶ್ ಮಾಡಬೇಕು 3 ಟೈಮ್ಸ್. ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು. ಮತ್ತು ಕೋಲ್ಡ್ ವಾಟ್ರ್ ಅಥವಾ ನಾರ್ಮಲ್ ವಾಟ್ರಲ್ಲೇ ಅದನ್ನು ಹಾಫ್ ಆನ್ ಅವರ್ ಇಡಬೇಕು. ಏಕೆಂದರೆ ಒಂಥರ ಗಟ್ಟಿಯಾಗುತ್ತೆ. ಚಿಪ್ಸ್ ಮಾಡಲಿಕ್ಕೆ ಒಳ್ಳೆಯದು ಆಗುತ್ತೆ. ಮತ್ತು ಚಿಪ್ಸ್ ಕೂಡ ಒಳ್ಳೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಗಟ್ಟಿ ಬರ್ತದೆ. ಅದು ನೀರಲ್ಲಿ ಹಾಕಿಟ್ರೆ ನೋಡಿ, ನಾನೆಲ್ಲ ನೀರೆಲ್ಲ ತೆಗೆದು ತಂದೇನೆ ಈಗ. ನೋಡಿ, ಈ ಥರ ಗಟ್ಟಿ ಬರ್ತದೆ. ನೋಡಿ, ಈ ಥರ. ಮತ್ತು ಇದನ್ನು ಟಿಶ್ಯೂ ಪೇಪರ್ ಅಥವಾ ಒಣಗಿದ ಬಟ್ಟೆಯಲ್ಲಿ ಅದರ ನೀರನ್ನೆಲ್ಲ ತೆಗಿಬೇಕು. ಫುಲ್ ಡ್ರೈ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರೇನಾದರೂ ಇದ್ದರೆ ಪರವಾಗಿಲ್ಲ. ಮತ್ತು ಬಿಸಿ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಚಿಪ್ಸನ್ನು ಅಥವಾ ಆಲೂಗಡ್ಡೆಯ ಸ್ಲೈಸನ್ನು ಹಾಕಬೇಕು. ನೋಡಿ, ಈ ಥರ. ಫ್ಲೇಮನ್ನು ಹೈ ಇಟ್ಟು ಮತ್ತು ಮೀಡಿಯಮ್ ಇಟ್ಟರೆ ಆಗುತ್ತೆ. ನೋಡಿ, ಈ ಥರ ಮಾಡಬೇಕು. ಇದಕ್ಕೆ ಉಪ್ಪನ್ನು ಈಗಲೇ ಹಾಕಬೇಕು. ಉಪ್ಪನ್ನು ಹೇಗೆ ಹಾಕೋದಂದರೆ, ನೀರಿಗೆ ಸ್ವಲ್ಪ ಉಪ್ಪನ್ನು, ಸ್ವಲ್ಪ ಖಡಕ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆನಂತರ ಈ ಸ್ವಲ್ಪ ಬಬಲ್ಸ್ ಎಲ್ಲ ನಿಂತಾದ ನಂತರ ಆ ಉಪ್ಪು ನೀರನ್ನು ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು. ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು. ಯಾಕಂದರೆ ಅದು ಫುಲ್ ನೀರಿನ ಅಂಶದಲ್ಲಿ ಎಣ್ಣೆ ಪಟಪಟ ಅಂತ ಹೇಳಿ ಒಂಥರ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋ ತೆಗಿಲಿಕ್ಕೆ ನೆನಪಾಗಲಿಲ್ಲ. ನೋಡಿ, ಈ ಥರ ಚಿಪ್ಸ್ ರೆಡಿಯಾಗಿದೆ. ನೋಡಿ ಹೇಗಿದೆ ಚಿಪ್ಸ್ ಅಂತ ಹೇಳಿ. ಟೀ ಟೈಮಿಗೆ ಮನೆಯಲ್ಲೇ ಮಾಡಿದಂಥ ಆಲೂಗಡ್ಡೆ ಚಿಪ್ಸ್. ಹೊರಗಿಂದ ತರುವುದಕ್ಕಿಂತ ನೀವು ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಇಲ್ಲಿ ಎಣ್ಣೆ ಯಾವುದು ಕೂಡ ಯೂಸ್ ಮಾಡ್ಬೋದು. ರಿಫೈಂಡ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲಲ್ಲಿ ಮಾಡಿದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಚಿಪ್ಸ್. ಇದನ್ನು ನೀವು ಎಷ್ಟು ತಿಂಗಳು ಬೇಕಾದರೂ ಕೂಡ ಒಂದು ಡಬ್ಬೆಯಲ್ಲಿ ಗಟ್ಟಿ ಮುಚ್ಚಳ ಇಟ್ಟು ಇಡ್ಬೋದು. ಏನೂ ಆಗೋದಿಲ್ಲ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನಾನಿಲ್ಲಿ ಫ್ಲೇವರಿಗೋಸ್ಕರ ಕರಿಬೇವನ್ನು ಸ್ವಲ್ಪ ರೋಸ್ಟ್ ಮಾಡಿ ಬಾಣಲೆಯಲ್ಲಿ ಹುಡಿ ಮಾಡಿಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಚಿಪ್ಸ್ ಹಾಕ್ತಾ ಇದ್ದೇನೆ. ಫ್ಲೇವರಿಗೋಸ್ಕರ ಇಷ್ಟು ಚಿಪ್ಸ್ ಹಾಕಿದೆ. ನಾನೆಲ್ಲ ಚಿಪ್ಸ್ ಹಾಕಿದ್ದೇನೆ. ನನಗೆ 3 ಆಲೂಗಡ್ಡೆಯಿಂದ ನನಗಿಷ್ಟು ಚಿಪ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಬೇಕು. ನೀವು ಇಲ್ಲದಿದ್ದರೆ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಬೋದು, ಆಪ್ಷನಲ್. ಮತ್ತು ಸ್ವಲ್ಪ ಕರಿಬೇವಿನ ಹುಡಿ, ಅದನ್ನು ಸ್ವಲ್ಪ ಬಾಣಲೆಯಲ್ಲಿ ರೋಸ್ಟ್ ಮಾಡಿದರೆ ನಿಮಗೆ ಅದು ಫುಲ್ ಹುಡಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ರೋಸ್ಟ್ ಆದ ನಂತರ ಹುಡಿ ಮಾಡಬೇಕು. ನೋಡಿ ಹೇಗೆ ಬಂದಿದೆ ಅಂತೇಳಿ ಚಿಪ್ಸ್. ಇದನ್ನೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.